ನಿಮ್ಮ ಮುಖ ಕ್ಲೀನ್ ಆಗಬೇಕು, ಚೆಂದ ಆಗಬೇಕು, ಬ್ರೈಟ್ ಆಗಬೇಕು, ಗ್ಲೋ ಆಗಬೇಕು ಅಂತ ಹೇಳಿಬಿಟ್ಟು ಯಾವುದ್ಯಾವುದೋ ಸೋಪ್, ಫೇಸ್ ವಾಶ್ ಬಳಸೋ ಬದಲು ಈ ಒಂದು ಅದ್ಭುತವಾಗಿರುವಂಥ ಫೇಸ್ ವಾಶ್ ಪೌಡರನ್ನು ಮನೆಯಲ್ಲೇ ಮಾಡಿ ಬಳಸಿ ನೋಡಿ. ಇದನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಒಂದು 6 ಚಮಚದಷ್ಟು ಕಡಲೆ ಹಿಟ್ಟು ಪ್ಯೂರ್ ಆಗಿರೋದನ್ನೇ ಬಳಸಿ, ಆಮೇಲೆ ಒಂದು 3 ಚಮಚದಷ್ಟು ಮುಲ್ತಾನಿ ಮಿಟ್ಟಿ. ಕಡಲೆ ಹಿಟ್ಟು ಮುಖನ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಬ್ರೈಟ್ನೆಸ್ ಮಾಡಿದರೆ ಮುಲ್ತಾನಿ ಮಿಟ್ಟಿ ಸ್ಕಿನ್ನನ್ನು ಡೀಪ್ ಕ್ಲೀನ್ ಮಾಡುತ್ತೆ. ಅದಾದ ನಂತರ ಒಂದು 2 ಚಮಚದಷ್ಟು ಪ್ಯೂರ್ ಆಗಿರುವಂಥ ನೈಸ್ ಆಗಿರುವಂಥ ಅಕ್ಕಿ ಹಿಟ್ಟು, ಇದು ಮುಖಕ್ಕೆ ಗ್ಲೋನೆಸ್ಸನ್ನು ಬ್ರೈಟ್ನೆಸ್ಸನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. 1 ಚಮಚದಷ್ಟು ಪ್ಯೂರ್ ಆಗಿರುವಂಥ ಗಂಧದ ಪುಡಿ, ಇದು ಕೂಡ ಮುಖಕ್ಕೆ ಗ್ಲೋ ಕೊಡಲಿಕ್ಕೆ, ಮುಖನ ಕಾಮ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದೆಲ್ಲದೂ ನಿಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಎಲ್ಲ ಪೌಡರ್ಗಳು ಪ್ಯೂರ್ ಆಗಿರೋದು ಬೇಕು ಅಂತಂದರೆ ಇನ್ಸ್ಟಾದಲ್ಲಿ ನೀವು ನನ್ನ ವಿಡಿಯೋನ ನೋಡೋದಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಕಸ್ತೂರಿ ಮಂಜಲ್, ಇದು ಕೂಡ ನಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಅರ್ಧ ಚಮಚದಷ್ಟು ಸಾಕು. ಕಸ್ತೂರಿ ಮಂಜಲ್ ಅಡುಗೆಗೆ ಬಳಸುವ ಅರಿಶಿನ ಅಲ್ಲ. ಈ ಎಲ್ಲದನ್ನು ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಗಂಟೆಲ್ಲದಾಗೆ ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸ್ನಾನಕ್ಕೆ ಹೋಗುವಾಗ ಅಥವಾ ಮುಖ ತೊಳ್ಕೊಬೇಕು ಅಂದ್ಕೊಂಡಾಗ 1 ಚಮಚ ಈ ಪೌಡರನ್ನು ತಗೊಂಡು ಅದಕ್ಕೆ ಹಾಲನ್ನು ಮಿಕ್ಸ್ ಮಾಡಿ ನೀಟಾಗಿ ಕಲಸಿ ನಿಮ್ಮ ಮುಖ ಸ್ಕಿನ್ ಡ್ರೈ ಸ್ಕಿನ್ ಆದರೆ, ನಿಮ್ಮದೊಂದು ವೇಳೆ ಆಯಿಲಿ ಸ್ಕಿನ್ ಆದರೆ ನೀವು ರೋಸ್ ವಾಟರ್ ಅಥವಾ ಮೊಸರನ್ನು ಬಳಸ್ಬೋದು. ಸ್ನಾನಕ್ಕೆ ಹೋಗುವಾಗ ಮುಖ ಅಥವಾ ಮೈಯನ್ನು ಒದ್ದೆ ಮಾಡಿಕೊಂಡು ಈ ಪೇಸ್ಟನ್ನು ಕಲಸಿಟ್ಟಿರ್ತೀರಲ್ವ ಅದನ್ನ ಹಾಕ್ಕೊಂಡು ಕ್ಲೀನಾಗಿ ಸ್ಕ್ರಬ್ ಮಾಡಿ ತಣ್ಣೀರಿಂದ ಮುಖನ ತೊಳ್ಕೊಂಡು ಒರೆಸ್ಕೊಂಡು ಒಳ್ಳೆಯ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ.